ವರದಕ್ಷಿಣೆ ದಾಹದಿಂದ ನವ ವಿವಾಹಿತೆಯನ್ನ ಸುಟ್ಟು ನಾಲೆಗೆ ಬಿಸಾಡಿದಂತಹ ಅಮಾನವೀಯ ಪೈಶಾಚಿಕ ಕೃತ್ಯ ನಡೆದಿದೆ. ಇದು ಕೇರಳದ ತ್ರಿಶೂರದಲ್ಲಿ ನಡೆದಿರುವಂಥದ್ದು. ಮೃತಳನ್ನ ಅರ್ಚನಾ 20 ವರ್ಷದ ಅರ್ಚನಾ ಅವರು ಮೃತ ದುರ್ದೈವಿ. 6 ತಿಂಗಳ ಹಿಂದೆಯಷ್ಟೇ ಶರೋನ್ ಎಂಬವನನ್ನ ಅರ್ಚನಾ ಪ್ರೇಮ ವಿವಾಹವಾಗಿದ್ರು. ಶರೋನ್ ಮನೆಯ ಹಿಂಭಾಗದ ನಾಲೆಯಲ್ಲಿ ಅರ್ಚನಾಳ ಶವ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ರಾಜ್ಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದೆ. ವರದಿಯ ಪ್ರಕಾರ ವರದಕ್ಷಿಣೆ ಕಿರುಕುಳದಿಂದಾಗಿ 20 ವರ್ಷದ ಅರ್ಚನಾ ದಾರುಣ ಅಂತ್ಯ ಕಂಡಿದ್ದಾಳೆ. ಈ ಘಟನೆಯಲ್ಲಿ ಅರ್ಚನಾಳ ಗಂಡ ಮತ್ತು ಆತನ ತಾಯಿಯ ವಿರುದ್ಧ ಪೊಲೀಸರು ಈಗಾಗಲೇ ಪ್ರಕರಣ ದಾಖಲಿಸಿದ್ದಾರೆ. ಅರ್ಚನಾ ಮತ್ತು ಶರೋನ್ ಅವರ ವಿವಾಹ 6 ತಿಂಗಳ ಹಿಂದೆ ನಡೆದಿತ್ತು. ಮದುವೆಯ ನಂತರ ವರದಕ್ಷಿಣೆ ನೀಡಲಿಲ್ಲ ಎಂಬ ಕಾರಣಕ್ಕೆ ಗಂಡ ಮತ್ತು ಆತನ ಕುಟುಂಬದವರು ಅರ್ಚನಾ ಅವರಿಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡ್ತಾ ಇದ್ರು. ಮದುವೆಯಾದಾಗಿನಿಂದ ಆಕೆಯನ್ನ ಮನೆಯವರೊಂದಿಗೆ ಮಾತನಾಡಲು ಕೂಡ ಅಥವಾ ಸಂಪರ್ಕಿಸಲು ಸಹ ಬಿಡ್ತಾ ಇರಲಿಲ್ಲ ಎಂದು ಯುವತಿ ತಂದೆ ಆರೋಪಿಸಿದ್ರು. ವಿವಾಹಕ್ಕೆ ಮನೆಯವರಿಗೆ ವಿರೋಧವಿದ್ರೂ ಮಗಳು ಸಂತೋಷದಿಂದ ಬಾಳಲಿ ಎಂದು ಅವರು ಬಯಸಿದ್ರು ಎಂದು ತಂದೆ ತಿಳಿಸಿದ್ದಾರೆ. ಇದೀಗ ಪ್ರೀತಿಯಿಂದ ಸಾಕಿ ಸಲಹಿದ ಮಗಳ ಸಾವಿನಿಂದ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ.